ಟ್ರಾಫಿಕ್ ಪೊಲೀಸ್ 200 ರೂಪಾಯಿ ದಂಡ ಹಾಕಿದಾಗ ತನ್ನ ತಪ್ಪಿಲ್ಲ ಎಂದು ಸಾಬೀತುಪಡಿಸಿ ಕೇಸ್ ಗೆಲ್ಲಲು 10,000 ರೂಪಾಯಿ ಖರ್ಚು ಮಾಡಿ ಉದ್ಯಮಿಯೊಬ್ಬರು ಸುದ್ದಿಯಾಗಿದ್ದಾರೆ. ಪುಣೆಯ ಉದ್ಯಮಿ ಬಿನೋಯ್ ಗೋಪಾಲನ್ ಅವರಿಗೆ ಪಿಂಪ್ರಿ ಚಿಂಚವಾಡ್ ಠಾಣಾ ಪೊಲೀಸರು ನೋ ಪಾರ್ಕಿಂಗ್ ಸ್ಥಳದಲ್ಲಿ ಬೈಕ್ ಪಾರ್ಕ್ ಮಾಡಿದ್ದಕ್ಕೆ 200 ರೂಪಾಯಿ ದಂಡ ಹಾಕಿದ್ದರು. ಪೊಲೀಸರು ಎಲ್ಲರಿಗೆ ದಂಡ ಹಾಕಿದ್ದಾರೆ. ಆದರೆ ಬಿನೋಯ್ ಮಾತ್ರ ದಂಡವನ್ನು ಕಟ್ಟಲು ನಿರಾಕರಿಸಿದ್ದಾರೆ. ನೋ ಪಾರ್ಕಿಂಗ್ ಬದಲು ಇದು ಇತ್ತ ಕಡೆ ಪಾರ್ಕ್ ಮಾಡಬಹುದು ಎಂದು ಸೂಚಿಸುವಂತಿದೆ, ಹೀಗಾಗಿ ನಾನು ದಂಡ ಪಾವತಿಸುವುದಿಲ್ಲ ಎಂದು ವಾದಿಸಿದ್ದರು. ಪಾರ್ಕಿಂಗ್ ಬೋರ್ಡ್ ಡ್ಯಾಮೇಜ್ ಆಗಿರುವುದು ನನ್ನ ತಪ್ಪಲ್ಲ, ಹೀಗಾಗಿ ಈ ಚಲನ್ ರದ್ದು ಮಾಡಬೇಕು ಎಂದು ಪೊಲೀಸರಿಗೆ ತಿಳಿಸಿದ್ದಾರೆ. ಆದರೆ ಪೊಲೀಸರ ಪ್ರತಿಕ್ರಿಯೆ ಬಿನೋಯ್ ಗೋಪಾಲನ್ ಅವರಿಗೆ ಬೇಸರವಾಗಿದೆ, ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಬೇಕು ಎಂದು ತೀರ್ಮಾನಿಸಿ ಕೇಸ್ ಗೆದ್ದಿದ್ದಾರೆ. ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ದೂರು ಸಲ್ಲಿಸಿದ್ದೆ. ವಕೀಲರನ್ನು ನೇಮಿಸಿ ಪ್ರಕರಣಕ್ಕೆ ಅಂತ್ಯ ಕಾಣಿಸಲು ಪಣ ತೊಟ್ಟಿದ್ದೆ. 2 ತಿಂಗಳ ವಿಚಾರಣೆ ಬಳಿಕ ನಾನು ತಪ್ಪು ಮಾಡಿಲ್ಲ, ಚಲನ್ ರದ್ದು ಮಾಡಬೇಕು ಎಂದು ಕೋರ್ಟ್ ಸೂಚಿಸಿತ್ತು. ನಾನು 200 ರೂಪಾಯಿ ದಂಡವನ್ನು ಕಟ್ಟಿ ಸುಮ್ಮನಾಗಬಹುದಿತ್ತು. ಆದರೆ ಪೊಲೀಸರ ವರ್ತನೆ ನನ್ನನ್ನೇ ತಪ್ಪಿತಸ್ಥನ ಸ್ಥಾನದಲ್ಲಿ ಕೂಡಿಸುತ್ತಿತ್ತು. ಹೀಗಾಗಿ ನಾನು ಹಣ ಖರ್ಚು ಆದರೂ ಹೋರಾಟ ಮಾಡಿ ಕೇಸ್ ಗೆದ್ದಿದ್ದೇನೆ ಎಂದು ಬಿನೋಯ್ ಹೇಳಿದ್ದಾರೆ.